ಈ ಹಿಂದೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಉಚ್ಚ ನ್ಯಾಯಾಲಯಕ್ಕೆ ಮೀಸಲಾತಿಯನ್ನು ಸಿದ್ಧಪಡಿಸಿ ಅದೇ ಪ್ರಕಾರದಲ್ಲಿ ಮೀಸಲಾತಿ ನಿಗದಿಪಡಿಸುವ ಕುರಿತು ತಿಳಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಈ ಪಟ್ಟಿ ಬದಲಾವಣೆಯಾದ ಕಾರಣಕ್ಕಾಗಿ ವಿವಾದ ಪುನಃ ನ್ಯಾಯಾಲಯದ ಮೆಟ್ಟಿಲೇರಿರೋದ್ರಿಂದಾಗಿ ಚುನಾವಣೆ ನಡೆದಿರುವಂತಹ ಸ್ಥಳೀಯ ಆಡಳಿತಗಳಲ್ಲಿ ಅಧಿಕಾರಕ್ಕೆ ತೊಡಕಾಗಿದೆ ಅಂತ ರಾಜ್ಯ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಕುಂದಾಪುರದ ಶ್ರೀರಾಮ ಮಂದಿರ ರಸ್ತೆಯಲ್ಲಿರುವಂತಹ ಪ್ರಭಾಕರ ಪಡಿಯಾರ್ ಅವರ ಮನೆಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಸಾಧನೆಯ ಹೊತ್ತಿಗೆ ಆತ್ಮನಿರ್ಭರ ಭಾರತ ನೀಡುವಂತಹ ಸಂದರ್ಭದಲ್ಲಿ ಪುರಸಭೆಯ ಅಧಿಕಾರದ ಬಗ್ಗೆ ಪ್ರಸ್ತಾಪಿಸಿದ ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಮೋಹನ್ ದಾಸ್ ಶೆಣೈ ಅವರಿಗೆ ಸಚಿವರು ಉತ್ತರವನ್ನು ಕೊಟ್ಟರು. ವಿವಾದ ನ್ಯಾಯಾಲಯದಲ್ಲಿ ಇರೋದ್ರಿಂದ ಸರ್ಕಾರ ಕಾನೂನು ತಜ್ಞರ ಹಾಗೂ ಅಧಿಕಾರಿಗಳ ಸಭೆಯನ್ನು ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ನಿಯಮಾವಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿಪಡಿಸುವ ಪ್ರಕ್ರಿಯೆಗಳಾಗ್ತಾ ಇದೆ. ಸರ್ಕಾರದ ಈ ಪ್ರಕ್ರಿಯೆಗಳನ್ನು ನ್ಯಾಯಾಲಯ ಶೀಘ್ರವಾಗಿ ಒಪ್ಪಿದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದು ಅಧಿಕಾರ ಹಸ್ತಾಂತರ ನಡೆಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ರಕ್ಷಣಾ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆಯುಷ್ಮಾನ್ ಭಾರತದ ಯೋಜನೆ ಅಡಿಯಲ್ಲಿ ಆಯುಷ್ಮಾನ್ ಭಾರತದ ಯೋಜನೆ ಮಾಡುವುದರ ಮೂಲಕ ಆರ್ಥಿಕ ಬಡವನೊಬ್ಬ BPL ಕಾರ್ಡ್ ಹೋಲ್ಡರೊಬ್ಬ ನೇರವಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಹೊರತಾದಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಅವಕಾಶ ಮಾಡಿರುವುದನ್ನು ನಾವು ನೋಡಲಿಕ್ಕೆ ನಮಗೆ ಅವಕಾಶಗಳಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನಾವು ಕೇವಲ ಸಾಲ ಮನ್ನಾಕ್ಕೆ ಮಾತ್ರ ಸೀಮಿತ ಆಗಿ ಮಾಡ್ತಾ ಇರುವ ದಿನಗಳಲ್ಲಿ ಆ ರೈತರಿಗೆ ಗೊಬ್ಬರ ಬೇಕು, ಆ ರೈತರಿಗೆ ಬೇಕಾದಂಥ ಉಳುಮೆಗೆ ಹಣ ಬೇಕು ಅಂತ ಹೇಳಿ ಆ 4 ಕಂತುಗಳಲ್ಲಿ 2,000 ರೂಪಾಯಿ ಹಾಕುವಂಥ ಅಪೂರ್ವವಾದಂಥ ಯೋಜನೆ ಇದೆಯಲ್ಲ, ಅದು ಅನುಷ್ಠಾನ ಆದಾಗ ಅನೇಕ ರೈತರು ಈ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನನ್ನ ಖಾತೆಗೆ ನೇರವಾಗಿ ಹಣ ಬಂದಿದೆ, ಯಾವ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನಮಗೆ ಹಣ ತಲುಪಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷ ಎಸ್ ಪಾಲ್ ಸುವರ್ಣ, ಕುಂದಾಪುರ ಬಿಜೆಪಿ ಮಂಡಲಾಧ್ಯಕ್ಷ ಶಂಕರ ಅಂಕದಕಟ್ಟೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾನಂದ ಉಪ್ಪಿನಕುದ್ರು ಈ ವೇಳೆ ಉಪಸ್ಥಿತರಿದ್ದರು.